ಕೊಣಾಜೆ ಪೊಲೀಸ್ ಠಾಣಾ ವ್ಯಾಪ್ತಿಯ ನೆತ್ತಿಲಪದೋ ಬಳಿ ಅಕ್ರಮವಾಗಿ ಮಾದಕ ದ್ರವ್ಯ ಗಾಂಜಾವನ್ನ ಸಾಗಾಟ ಮಾಡ್ತಾ ಇದ್ದ 3 ಆರೋಪಿಗಳ ಸಹಿತ ಒಂದು ಕಾರನ್ನ ವಶಕ್ಕೆ ಪಡೆದು 27 ಲಕ್ಷ ಮೌಲ್ಯದ ಮಾದಕ ಗಾಂಜಾವನ್ನ ವಶಪಡಿಸಿಕೊಂಡಿದ್ದಾರೆ. ಆರೋಪಿಗಳನ್ನ ಮಂಜೇಶ್ವರ ಹೊಸಬೆಟ್ಟು ನಿವಾಸಿ 35 ವರ್ಷದ ಅಬುಬಕ್ಕರ್ ಸಿದ್ದಿಕ್, ಅರಿಕಾಡಿಯ 25 ವರ್ಷದ ಅಖಿಲ್ ಎಂ ಮತ್ತು ಮಂಜೇಶ್ವರ ಉದ್ಯಾವರ ಮಾಡ ನಿವಾಸಿ 39 ವರ್ಷದ ಹೈದರಾಲಿಯಾನೆ ಗಾಡಿ ಹೈದರ್ ಎಂದು ಗುರುತಿಸಲಾಗಿದೆ. ಬಂಧಿತರಿಂದ ವಶಪಡಿಸಿಕೊಂಡ ಗಾಂಜಾ ಹಾಗೂ ವಾಹನ ಸೇರಿದಂತೆ ಒಟ್ಟು ಸೊತ್ತಿನ ಅಂದಾಜು ಮೌಲ್ಯ 32,07,000 ರೂಪಾಯಿ ಎಂದು ಅಂದಾಜು ಮಾಡಲಾಗಿದೆ. ಕೊಣಾಜೆ ಠಾಣಾ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿದರು.